ನಾನು ಹರ್ಷಿತಾ. ಕಾರವಾರ ಪ್ರೆಸ್ ಚಾನೆಲ್ಗೆ ಸ್ವಾಗತ. ಅಂಗನವಾಡಿ ಹಾಗೂ ಬಿಸಿಯೂಟ ನೌಕರರಿಂದ ಸಂಸದರ ಕಚೇರಿ ಎದುರು ಪ್ರತಿಭಟನೆ. ಕಾರವಾರದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಂಗನವಾಡಿ ಹಾಗೂ ಬಿಸಿಯೂಟ ನೌಕರರಿಂದ ಸಂಸದರ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಮಾಲಾದೇವಿ ಮೈದಾನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಇರುವ ಸಂಸದರ ಕಚೇರಿವರೆಗೆ ನಡೆಸಿದರು. ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಅಂಗನವಾಡಿ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರು ಸೇವಾ ಭದ್ರತೆ, ವೇತನ ಹೆಚ್ಚಳ ಹಾಗೂ ಕೆಲಸ ಖಾಯಂಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟಿಸಿದರು. ಪ್ರತಿಭಟನಾಕಾರರು ಸಂಸದರ ವಿರುದ್ಧ ಆಕ್ರೋಶ ಹೊರಹಾಕಿದರು. ಸಂಸದರ ಕಚೇರಿ ಚಲೋ ಯಶಸ್ವಿಯಾಗಲಿ. ಯೋಜನಾ ಕಾರಣ ಇವತ್ತಿನ ಡಿಮ್ಯಾಂಡ್ ಒಂದು ಸ್ವಲ್ಪ ನಾಳೆ ಇವ್ರು ಯಾರು ಸ್ನೇಹಿತ ಇಲ್ಲ ನಾಳೆ ಇದೆ ಡಿಮ್ಯಾಂಡ್ ಇದೆ. ಡಾಂಬರಿನಲ್ಲಿ ಸಿಲುಕಿ ಒದ್ದಾಡುತ್ತಿದ್ದ ಆಕಳ ರಕ್ಷಣೆ. ಕಾರವಾರ ನಗರದ ಬೈತ್ಕೋಲ್ ಬಳಿ ಸೋಮವಾರ ಲಾರಿಯಿಂದ ಸೋರಿದ್ದ ಡಾಂಬರಿನಲ್ಲಿ ಸಿಲುಕಿ ಒದ್ದಾಡುತ್ತಿದ್ದ ಆಕಳನ್ನು ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಇಲ್ಲಿನ ಬೈತ್ಕೋಲ್ ರಸ್ತೆಯ ಬಳಿ ಡಾಂಬರ್ ಲಾರಿಯನ್ನು ನಿಲ್ಲಿಸಿದ್ದ ವೇಳೆ ಈ ಘಟನೆ ನಡೆದಿದೆ. ಲಾರಿಯಿಂದ ಡಾಂಬರ್ ಹೊರತೆಗೆದ ಪೈಪು ಬಿಸಿಲಿನ ಶಾಖಕ್ಕೆ ಕಾದು ಡಾಂಬರ್ ಕರಗಿ ಹೊರಬಿದ್ದಿದೆ. ಈ ವೇಳೆ ಆಕಳೊಂದು ಡಾಂಬರಿನಲ್ಲಿ ಸಿಲುಕಿದೆ. ತಪ್ಪಿಸಿಕೊಳ್ಳಲು ಒದ್ದಾಡಿದ್ದ ಆಕಳು ಸಂಪೂರ್ಣವಾಗಿ ಡಾಂಬರಿನಲ್ಲಿ ಅಂಟಿಕೊಂಡಿತ್ತು. ಇದನ್ನು ಗಮನಿಸಿದ ಸ್ಥಳೀಯರು ಆಕಳನ್ನು ಡಾಂಬರಿನಿಂದ ಹೊರತೆಗೆದಿದ್ದಾರೆ. ಬಳಿಕ ಡೀಸೆಲ್ನ ಸಹಾಯದಿಂದ ಆಕಳಿಗೆ ತಗುಲಿದ್ದ ಡಾಂಬರ್ ತೆಗೆಯಲು ಹರಸಾಹಸ ಪಟ್ಟರು. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಪ್ರಯತ್ನಿಸಿ ಆಕಳಿಗೆ ಅಂಟಿದ್ದ ಡಾಂಬರನ್ನು ಬಿಡಿಸಿದರು. ಈ ರೀತಿಯ ಡಾಂಬರ್ ಸೋರುವಿಕೆಯಿಂದ ಇಲ್ಲಿನ ಬೀದಿ ನಾಯಿಗಳು ಹಾಗೂ ಆಕಳುಗಳು ಸಿಲುಕಿದ ಘಟನೆಗಳು ನಡೆದಿವೆ. ಆದರೂ ಲಾರಿಯ ಚಾಲಕರು ಮತ್ತು ಮಾಲೀಕರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಡಾಂಬರನ್ನು ಖಾಲಿ ಮಾಡಿದ ಬಳಿಕ ಪೈಪುಗಳನ್ನು ಡಾಂಬರ್ ಸೋರದಂತೆ ಇಡಬೇಕು ಎಂದು ಗೋಸೇವಾ ಪ್ರತಿಷ್ಠಾನದ ಪ್ರಾಣಿ ರಕ್ಷಕ ಅಕ್ಷಯ್ ನಾಯ್ಕ್ರವರು ಮಾಹಿತಿ ನೀಡಿದರು. ಲೀಕ್ ಆಗ್ತಾ ಇದೆ ನೋಡೋದು, ಮಣ್ಣು ಹಾಕೊಂಡಿಟ್ಟಿದ್ದಾನೆ ಅವ. ಈಗ 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334.